ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ, ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್, ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಇವತ್ತಿನ ಈ ಸಂಚಿಕೆಯಲ್ಲಿ ಶ್ರೀಮತಿ ಶಕುಂತಲಾ ರಮೇಶ್ ಅವರು ನಮಗೆ ವಿಭಿನ್ನ ರೀತಿಯಾದಂಥ ಖಾದ್ಯಗಳನ್ನು ಹೇಳ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಯಾವ ಖಾದ್ಯ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ನಮ್ಗಿವತ್ತು 2 ವಿಧವಾದಂಥ ಅಡುಗೆಗಳನ್ನು ಹೇಳ್ಕೊಡ್ತೀರಿ. ಅದರಲ್ಲಿ ಯಾವ ಅಡುಗೆಯನ್ನು ಹೇಳ್ಕೊಡ್ತಾ ಇದ್ದೀರಿ? ನಾನು ಈಗ ಮೊದಲಿಗೆ ರಾಗಿ ಹಿಟ್ಟಿನ ಹಲ್ವಾ ಮಾಡಿ ತೋರಿಸ್ತೇನೆ ಮೇಡಮ್ ವೀಕ್ಷಕರಿಗೆ. ರಾಗಿದು ಹಲ್ವಾ? ಹೌದು, ರಾಗಿ ಹಿಟ್ಟಿನ ಹಲ್ವಾ. ಓಕೆ, ರಾಗಿ ಹಿಟ್ಟಿನ ಹಲ್ವಾ. ಇದು ತೀರಾ ಸಾಫ್ಟ್ ಬರಲ್ವಾ ರಾಗಿಯಿಂದ ಮಾಡಿದ್ರೆ? ಸಾಫ್ಟ್ ಬರುತ್ತೆ, ಬಟ್ ಅದು ಸ್ಲೈಸು ಬರುತ್ತೆ, ತಿನ್ಲಿಕ್ಕೆ ಸ್ಮೂತ್ ಇರುತ್ತೆ ಮೇಡಮ್. ತುಂಬಾ ಹೆಲ್ತಿ, ಟೇಸ್ಟಿ. ಸರಿ, ಹಾಗಾದ್ರೆ ಶುರು ಮಾಡೋಣ. ಫಸ್ಟ್ ಒಂದು ಬಾಂಡ್ಲಿ ಕೊಡಿ ಮೇಡಮ್. ಕಡಾವು, ಸ್ವಲ್ಪ ನೀರು ಮೇಡಮ್ ಇಟ್ಕೊಳ್ಳಿ. ಹಾಕ್ಲಾ? ಹಾಂ, ನೋಡ್ಕೊಳ್ಳಿ ಎಷ್ಟು. ಹಾಂ, ಸ್ವಲ್ಪ ಸಾಕು. ಹಾಂ, ಸಾಕು ಮೇಡಮ್, ಸಾಕು. ಹಾಂ, ನಾನು ಅದಕ್ಕೀಗ ಸಕ್ಕರೆಯನ್ನು ಆ್ಯಡ್ ಮಾಡ್ತೇನೆ ಮೇಡಮ್. ಸಕ್ಕರೆ ಪಾಕ ಮಾಡ್ಕೊಳ್ಬೇಕು ಮೊದಲು. ಓಕೆ. ಅರ್ಧ ಕಪ್ಪು ರಾಗಿ ಹಿಟ್ಟಿಗೆ ಅರ್ಧ ಕಪ್ ಸಕ್ಕರೆ ಆ್ಯಡ್ ಮಾಡಬೇಕು, ಪ್ರಮಾಣದಷ್ಟು. ಹಾಂ, ಸೊ ಎರಡು ಕೂಡ ಸಮ ಪ್ರಮಾಣದಲ್ಲಿ ಇರಬೇಕು. ಹಾಂ, ಸಕ್ಕರೆ ಚೆನ್ನಾಗಿ ಕರಗಿ ತೆಳುವು ಪಾಕ ಬರಬೇಕು. ಎಳತ್ತು ಪಾಕ ಬಂದಾಗ ಎಷ್ಟು? ಒಂದೆಳೆ ಪಾಕ ಬರಬೇಕಾ? ಒಂದೆಳೆ ಪಾಕ ಬಂದರೆ ಸಾಕು. ಇದು ಆರೋಗ್ಯಕ್ಕೂ ಒಳ್ಳೇದು ಮೇಡಮ್ ರಾಗಿ. ಈಗ ಎಲ್ಲ ಶುಗರ್ ಇದ್ದರಿಗಾರ ರಾಗಿ ಹೇಳ್ತಾರಲ್ಲ, ಬೇರೆ ಬೇರೆ ಥರದಲ್ಲೂ ಉಪಯೋಗಿಸ್ಬೋದು. ಹೀಗೆ ಮಕ್ಕಳಿಗೆಲ್ಲ ಮಾಡಿ ಕೊಡ್ಬೋದು. ಈಗ ಇದರಲ್ಲಿ ನೀವು ಬರೀ ರಾಗಿ ಮಾತ್ರ ಬಳಸ್ತಾ ಇದ್ದೀರಿ. ರಾಗಿ ಮತ್ತೆ ಗೋಧಿ ಎರಡು ಮಿಕ್ಸ್ ಮಾಡ್ಕೊಂಡು ಈ ತರ ಮಾಡ್ಕೊಳಕ್ಕಾಗತ್ತಾ? ಆಗುತ್ತೆ, ಎರಡು ಒಟ್ಟಿಗೆ ಆಗುತ್ತೆ. ಆವಾಗ ರಾಗಿ ಎಷ್ಟು ಗೋಧಿ ಎಷ್ಟು ಪ್ರಮಾಣ ಹೇಗೆ? ಅಂದ್ರೆ ರಾಗಿ ಸ್ವಲ್ಪ ಜಾಸ್ತಿ ಪ್ರಮಾಣ ಇರಲಿ, ಗೋಧಿ ಸ್ವಲ್ಪ ಕಡಿಮೆ ಪ್ರಮಾಣ ಇರಲಿ. ಅದಕ್ಕೆ ನೀವು ಈ ಹೆಸರು ಕಾಳು ಮೊಳಕೆ ಮಾಡಿ ಅದನ್ನ ಮಿಕ್ಸಿ ಮಾಡಿಕೊಂಡು ಅದನ್ನು ಕೂಡ ಜರಡಿ ಮಾಡಿ ತೆಗೆದು ಅದನ್ನು ಕೂಡ ಹಾಕೊಳ್ಬಹುದು. ಪೌಡರ್ ತರ ಮಾಡಿ ಹಾಕೊಳ್ಬಹುದು. ಅದು ಒಳ್ಳೇದೇ, ಹೆಸರು ಕಾಳು ಮೊಳಕೆದು ಮಕ್ಕಳಿಗಂತೂ ತುಂಬ ಒಳ್ಳೇದು. ರಾಗಿ ಹೆಸರು ಚಿಕ್ಕ ಮಕ್ಕಳಿಗೆ ಅದು ಹೇಳ್ತಾರಲ್ಲ, ಮಿಣ್ಣಿ ಅಂತ ಹೇಳ್ತಾರಲ್ಲ, ಅದು ಮಾಡಿ ತಿನ್ಸ್ಲಿಕ್ಕೆಲ್ಲ ತುಂಬ ಒಳ್ಳೇದು. ಅದಕ್ಕೆ ಸಕ್ಕರೆ ಬೇಕಾಗಿಲ್ಲ, ಸ್ವಲ್ಪ ಟೇಸ್ಟಿ. ರಾಗಿ ಮಣ್ಣಿ ಮಾಡ್ಕೊಡ್ತಾರೆ ಅದೇ ತರ, ಅದರ ಬದಲು ಹಲ್ವಾ. ಈಗ ಎಳತ್ತು ಪಾಕ ಆಗಿದೆ ಮೇಡಮ್. ಈಗ ಹೀಗೆ ಬರ್ತಾ ಇದೆ, ದಪ್ಪಾಗಿದೆ. ಈಗ ನಾನು ಇದಕ್ಕೆ ರಾಗಿ ಪೌಡ್ರನ್ನು ಹಾಕೊಳ್ತೀನಿ. ತಗೊಳ್ಳಿ. ಅರ್ಧ ಕಪ್ ಸಕ್ಕರೆಗೆ ಅರ್ಧ ಕಪ್ ರಾಗಿ ಪೌಡರು. ಈಗ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಅದು ಪಾಕ ಬರಬೇಕು. ಈ ಹಸಿ ಹಿಟ್ಟನ್ನ ಹಾಕೊಳ್ಳೋದಾ? ಇದನ್ನ ಹುರ್ಕೊಳ್ಬೇಕು ಅಂತ ಏನಿಲ್ಲ, ರಾಗಿ ಪುಡಿಯನ್ನ ಹುರ್ಕೊಳ್ಬೇಕು. ನಾನು ಆಲ್ರೆಡಿ ಹುರಿದು ತಂದಿದ್ದೇನೆ. ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಆಗುತ್ತೆ, ಚೆನ್ನಾಗಿರುತ್ತೆ. ಹಸಿನೂ ಆಗುತ್ತೆ, ತೊಂದರೆ ಇಲ್ಲ, ಬಟ್ ಹುರಿದ್ರೆ ಇನ್ನೂ ಟೇಸ್ಟ್. ಇದಕ್ಕೆ ಸ್ವಲ್ಪ ತುಪ್ಪ ಆ್ಯಡ್ ಮಾಡಿದ್ರೆ ಆಗುತ್ತೆ, ತುಪ್ಪ ತಿನ್ನೋರು ಹಾಗೇನೂ ಆಗುತ್ತೆ. ಇದಕ್ಕೆ ಬೇಕಾದ್ರೆ ಹಾಕ್ಕೊಳ್ಬಹುದು. ಚೆನ್ನಾಗಿ ಹೀಗೆ ತಿರ್ಸ್ಬೇಕು, ಅದು ಗಟ್ಟಿ ಪೀಸ್ ಬರುವವರೆಗೂ. ಅಂದ್ರೆ ಹೇಗೆ ಒಂದು ಮುದ್ದೆ ತರ ಬರಬೇಕು? ಮುದ್ದೆ ತರ ಬರಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಬೇಕಾ ಆ್ಯಡ್ ಮಾಡ್ಕೊಳ್ಬಹುದು ಬೇಕಾದವರು. ತಳ ಬಿಡ್ತಾ ಇದೆ, ಒಂದು ಮುದ್ದೆ ತರ ಬರ್ತಾ ಇದೆ. ಇದಕ್ಕೆ ನಾನು ತೆಂಗಿನ ತುರಿಯನ್ನು ಆ್ಯಡ್ ಮಾಡ್ತೇನೆ. ಈಗ ಸ್ವಲ್ಪ ತೆಂಗಿನ ತುರಿ ತಗೊಳ್ಳಿ. ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು, ತೊಂದರೆ ಇಲ್ಲ, ಸಾಕು. ಟೇಸ್ಟ್ ಆಗುತ್ತೆ ತಿನ್ನುವಾಗ. ಮಧ್ಯದಲ್ಲಿ ಒಂದು ಇದು ಸಿಗುತ್ತೆ. ಹೌದು ಹೌದು.
ತಾಳ ಬಿಡ್ತಾ ಬರ್ತಾ ಇದೆ. ಇದು ಕೊಬ್ಬರಿ ಅಂದ್ರೆ ತೆಂಗಿನ ತುರಿ ಬೇರೆ ಹಾಕೊಂಡಿದೀವಲ್ಲ, ಹಾಂ, ಅವಾಗ ಹೆಚ್ಚು ದಿನ ಇಟ್ಕೊಳಕ್ ಆಗುತ್ತಾ ಇದು? ಈಗೆಲ್ಲ ಫ್ರಿಜ್ ಇದೆಯಲ್ಲ, ಫ್ರಿಜ್ಜಲ್ಲಿ ಇಡ್ಬೋದಲ್ಲ. ಹಾಗೇನೂ ಕೂಡ ಒಂದು 2-3 ದಿನ ಇರುತ್ತೆ, ಏನಾಗೋದಿಲ್ಲ. 2 ದಿನ ಏನಾಗೋದಿಲ್ಲ. ಆಮೇಲೆ ಸ್ವಲ್ಪ ಹಳಸು ಬರುತ್ತೆ. ಅದು ಈ ಮಂಗಳೂರಿನಲ್ಲಿ ಸೆಕೆಗೆ ಸ್ವಲ್ಪ ಬೇಗ ಹಾಳಾಗುತ್ತೆ. ಫ್ರಿಜ್ಜಲ್ಲಿ ಇಟ್ಟರೆ ಕೂಲಾಗಿರುತ್ತೆ, ಚೆನ್ನಾಗಿರುತ್ತೆ ತಿನ್ಲಿಕ್ಕೆ. ಬಿಸಿಲು ಟೈಮಲ್ಲಿ ಚೆನ್ನಾಗಿರುತ್ತೆ. ಇದು ಹೊರಗಡೆನೂ ಇಟ್ಕೊಳ್ಬಹುದು, ಇಟ್ಕೊಳ್ಬೋದು. ಇದಕ್ಕೆ ಡ್ರೈ ಫ್ರೂಟ್ಸ್ ಆ್ಯಡ್ ಮಾಡ್ಕೊಳ್ಬೋದು. ಈ ಪಾಕ ಬರುವಾಗ ಹಾಕಿ ಈ ಒಂದು ಹದ ಬಂದಾಗ ಏನಾದ್ರೂ ತುಪ್ಪದಲ್ಲಿ ಹುರಿದು ಹಾಕೊಂಡು ಹೌದು, ಆಯ್ತು, ಚೆನ್ನಾಗಿ ಆಯ್ತಾ ಇದು? ಆಯ್ತು. ಇದು ಮಗಿಸ್ತಾ ಅದು ಸ್ವಲ್ಪ ಗಟ್ಟಿ ತರ ಬರ್ಬೇಕು, ಮುದ್ದೆ ತರನೇ ಸಿಗ್ತಾ ಇರ್ಬೇಕು. ಸೊ ಸಿಂಪಲ್ ಆಗಿ ಸ್ವಲ್ಪ 1-2-3 ಇಂಗ್ರೀಡಿಯೆಂಟ್ ಇದ್ರು ಸಾಕು. ಹೌದು, ಸಾಕು. ಜಾಸ್ತಿ ಹಾಕಿದ್ರು ನಡೀತದೆ, ಇಲ್ಲದೆ ಇದ್ರೂ ಸಿಂಪಲ್ ಆಗಿ ಆಗ್ತದೆ. ಟೋಟಲಿ ಹೆಲ್ತಿ ಅಲ್ಲ ಇದು ರಾಗಿ. ಸೊ ಸ್ವೀಟ್ ತಿನ್ನಕ್ಕೆ ಇಷ್ಟ ಆಯ್ತು ಮಾಡ್ಕೊಳ್ಬೇಕು ಅಂದ್ರೆ ಈ ಸಕ್ಕರೆ ಬದಲು ಬೆಲ್ಲ ಹಾಕೊಳ್ಬಹುದು. ಅದು ಇನ್ನೂ ಹೆಲ್ದಿ ಅನ್ಸ್ಬೋದು. ಹೌದು, ಶುಗರ್ ಇದ್ದರಿಗೆಲ್ಲ ಸಕ್ಕರೆ ಬೇಡ ಹೇಳ್ತಾರಲ್ಲ, ಬೆಲ್ಲ ಉಪಯೋಗಿಸ್ಲಿಕ್ಕೆ ಬೆಲ್ಲ ಹಾಕೊಂಡ್ರು ಈ ಹದ ಬರೋವರೆಗೂ ಬೇಯಿಸ್ಕೊಳ್ಬೇಕು. ಇದು ಪೀಸಸ್ ತರ ಕಟ್ ಮಾಡ್ಕೊಳ್ಳೋದು. ಈಗ ಒಂದು ಸರ್ವಿಂಗ್ ಇದಕ್ಕೆ ಹಾಕಿಬಿಟ್ಟು ಶೇಪ್ ಮಾಡ್ಬೇಕು. ಆಮೇಲೆ ಸೊ ತಣ್ಣಗಾದ ನಂತರ ಕಟ್ ಮಾಡ್ಕೊಳ್ಳೋದಾ? ಈಗ ಕಟ್ ಮಾಡಿಟ್ರು ಮತ್ತೆ ಎತ್ತಬಹುದು, ಆಮೇಲೆ ಕೂಡ ಮಾಡಿಕೊಳ್ಬೋದು. ಇಷ್ಟು ಆಗಬೇಕು. ಸೊ ಆಯ್ತಾ ಇದು? ಆಫ್ ಮಾಡಲಾ? ಆಫ್ ಮಾಡಿ ಈ ತಟ್ಟೆಗೆ ಸ್ವಲ್ಪ ತುಪ್ಪ ಸವರ್ಕೊಳ್ಬೇಕು. ತುಪ್ಪ ತಗೊಬಿಟ್ಟು ಹಾಕಿ. ಸೊ ತಣ್ಣಗಾದ್ಮೇಲೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಬಹುಶಃ. ಇದ್ರ ಮೇಲ್ಗಡೆ ಬೇಕಾದ್ರೆ ಸ್ವಲ್ಪ ತೆಂಗಿನ ತುರಿ ಕೂಡ ಉದುರಿಸ್ಬೋದು, ಏನಾಗೋದಿಲ್ಲ. ತಿನ್ನುವಾಗ ಚೆನ್ನಾಗಿರುತ್ತೆ. ಪೀಸ್ ಈಗ ಬೇಕಾದ್ರೂ ಮಾಡ್ಕೊಳ್ಬೋದು, ಮತ್ತೆ ಬೇಕಾದ್ರೆ ತಣ್ಣಗಾದ್ಮೇಲೆ ಕೂಡ ಮಾಡ್ಕೊಳ್ಬೋದು. ಸೊ ಇಟ್ಸ್ ರೆಡಿ. ರಾಗಿ ಹಿಟ್ಟಿನ ಹಲ್ವಾ ರೆಡಿ ಆಯ್ತು. ನಾನು ನಿಮಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು ಸೊ ಮಚ್. ನೋಡಿ ಹೇಳಿ ಮೇಡಮ್. ಟೇಸ್ಟ್ ಅಂತೂ ನೋಡ್ತೀನಿ, ಈಗಂತೂ ತೀರಾ ಬಿಸಿ ಇದೆ. ಸೊ ಮುಟ್ಟೋದಕ್ಕೇನೆ ತುಂಬಾ ಸುಡ್ತಾ ಇದೆ. ಸ್ವಲ್ಪ ತಣ್ಣಗಾದ ನಂತರ ಟೇಸ್ಟ್ ನೋಡ್ಬೋದು. ಆಯ್ತು, ಥ್ಯಾಂಕ್ ಯು ಸೊ ಮಚ್. ಓಕೆ, ವೆಲ್ಕಮ್. ಆರೋಗ್ಯಭರಿತವಾದಂಥ ರಾಗಿ ಹಿಟ್ಟಿನ ಹಲ್ವಾ ಅಂತೂ ರೆಡಿಯಾಗಿದೆ. ಸಿಹಿ ತಿನ್ನಬೇಕು ಬಟ್ ಹೆಲ್ತ್ಗೆ ಆಗಲ್ಲ, ಸ್ವೀಟ್ಸ್ ಆಗಲ್ಲ ಅಂತಿದ್ರೆ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡ್ಬೋದು. ಯಾಕೆಂತ ಹೇಳಿದರೆ ರಾಗಿ ದೇಹಕ್ಕೆ ತುಂಬಾ ತಂಪು ನೀಡುವಂಥ ಒಂದು ಗ್ರೇನ್ ಅಂತ ಕೂಡ ಹೇಳ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಹೊಟ್ಟೆ ಕೂಡ ಗಟ್ಟಿಯಾಗುತ್ತೆ. ಸೊ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ರಾಗಿ ಹಿಟ್ಟಿನ ಹಲ್ವಾ ತಯಾರಿಸುವ ವಿಧಾನ: ಮೊದಲು ಸ್ವಲ್ಪ ಸಕ್ಕರೆಗೆ ಮುಳುಗುವಷ್ಟು ನೀರನ್ನು ಹಾಕಿ ಪಾಕ ತಯಾರಿಸಿಕೊಳ್ಳಿ. ಪಾಕ ಬಂದ ನಂತರ ಸಕ್ಕರೆಯ ಸಮ ಪ್ರಮಾಣದ ಹುರಿದ ರಾಗಿ ಹಿಟ್ಟನ್ನು ಹಾಕಿ ಗಂಟು ಬಾರದ ಹಾಗೆ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ರಾಗಿ ಹಿಟ್ಟು ತಳ ಬಿಡುವವರೆಗೂ ಬೇಯಿಸಿದ ನಂತರ ತೆಂಗಿನ ತುರಿ ಸೇರಿಸಿ 1 ಮುದ್ದೆ ಬರುವವರೆಗೂ ಬೇಯಿಸಿಕೊಳ್ಳಿ. ಬಳಿಕ ತುಪ್ಪ ಸವರಿದ ತಟ್ಟೆಗೆ ಹಾಕಿ ತಣ್ಣಗಾದ ನಂತರ ಬೇಕಾದ ಆಕಾರದಲ್ಲಿ ತುಂಡು ಮಾಡಿಕೊಂಡು ಸರ್ವ್ ಮಾಡಿದರೆ ಆರೋಗ್ಯಕರ ಹಾಗೂ ರುಚಿಕರ ರಾಗಿ ಹಿಟ್ಟಿನ ಹಲ್ವಾ ಸವಿಯಲು ಸಿದ್ಧ. ರಾಗಿ ಹಿಟ್ಟಿನ ಹಲ್ವಾ ಅಂತೂ ರೆಡಿಯಾಗಿದೆ, ತೀರಾ ಬಿಸಿ ಇದೆ. ಟೇಸ್ಟ್ ಅಂತೂ ಆಮೇಲೆ ಖಂಡಿತವಾಗ್ಲೂ ನೋಡಿ ಹೇಳ್ತೀನಿ. ಸೊ ನೆಕ್ಸ್ಟ್ ರೆಸಿಪಿಗೆ ಅವರೆಲ್ಲ ತಯಾರಿ ಮಾಡ್ತಾ ಇದ್ದಾರೆ. ಅಷ್ಟೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಪೋಸ್ಟ್ಮ್ಯಾನ್ ತೂರ್ದಾಲ್ ಬೇಕ್ ಸ್ಟುಡಿಯೋ, ಡೈರಿ ಡೇ ಐಸ್ ಕ್ರೀಮ್, ಹಾಗೆಯೇ ನಿತ್ಯ ಫುಡ್ ಪ್ರಾಡಕ್ಟ್ಸ್. ಸೊ ಬಿಸಿ ಆದಂಥ ರಾಗಿ ಹಿಟ್ಟಿನ ಹಲ್ವಾ ರೆಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಯಾವುದು ಬನ್ನಿ ಕೇಳೋಣ. ಎಸ್ ಮೇಡಮ್, ಈಗ ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ? ಈಗ ನಾನು ಸಬ್ಬಕ್ಕಿ ವಡೆ ಮಾಡಿ ತೋರಿಸ್ತೀನಿ ಮೇಡಮ್. ಸಬ್ಬಕ್ಕಿ ವಡೆ ಸಂಜೆ ಟೀ ಟೈಮ್ಗ ಮಧ್ಯಾಹ್ನ ಊಟಕ್ಕಾಗ? ಸಂಜೆ ಟೀ ಟೈಮಿಗೆ. ಸಂಜೆ ಟೀ ಟೈಮಿಗೆ. ಹಾಂ, ಸರಿ, ಶುರು ಮಾಡೋಣ. ಫಸ್ಟ್ ನನಗೆ ಒಂದು ಬೌಲ್ ಬೇಕು, ಇದು ಆಗುತ್ತೆ. ಓಕೆ, ಇದಕ್ಕೆ ನಾನೀಗ ಸಬ್ಬಕ್ಕಿ ಹಾಕ್ತೇನೆ.
ಸಬ್ಬಕ್ಕಿ ಸ್ವಲ್ಪ ನೆನೆಸ್ಕೊಂಡು ಬೇಯಿಸಬೇಕು ಸ್ವಲ್ಪ ಸ್ವಲ್ಪ. ಮತ್ತು ಅರ್ಧ ಪೊಟೆಟೊ, ಎಷ್ಟು ಬೇಕೋ ಅಷ್ಟು ಸಬ್ಬಕ್ಕಿಗೆ ಮೆಜರ್ ನೋಡಿ ಹಾಕ್ಕೊಳ್ಬೇಕು. ನಾನು ಅರ್ಧ ಪೊಟೆಟೊ ಹಾಕ್ತೇನೆ ಸಾಕು. ಇದು ಸ್ವಲ್ಪ ಇವೆರಡನ್ನ ಇದು ಮಿಕ್ಸ್ ಮಾಡ್ಕೊಳ್ತೇನೆ. ಅದು ಕೈನಲ್ಲೇ ಮಾಡಬೇಕು, ಸ್ಪೂನಲ್ಲಿ ಕಷ್ಟ ಆಗ್ತದೆ. ಈಗ ಸ್ವಲ್ಪ ಬಿಸಿ ಬೇರೆ ಇದೆ, ಬೇಯಿಸಿದ್ದೀವಲ್ಲ ಪೊಟೆಟೊ ಬೇಯಿಸ್ಕೊಳ್ಬೇಕು, ಸಬ್ಬಕ್ಕಿಯನ್ನು ಬೇಯಿಸ್ಕೊಳ್ಬೇಕು ಸ್ವಲ್ಪ ಸ್ವಲ್ಪ. ಇದಕ್ಕೆ ನಾನು ಸ್ವಲ್ಪ ಈರುಳ್ಳಿಯನ್ನು ಚಿಕ್ಕ ಚಿಕ್ಕ ಪೀಸ್ ಮಾಡಿದ ಈರುಳ್ಳಿಯನ್ನು ಸೇರಿಸ್ತೇನೆ. ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಬೋದು. ಹೆಚ್ಚಿದ ಈರುಳ್ಳಿ, ಸ್ವಲ್ಪ ಹೆಚ್ಚಿದ ಕೊತ್ತಂಬರಿ ಸೊಪ್ಪು ಸೇರಿಸ್ತೇನೆ. ಹಸಿಮೆಣಸಿನ್ಕಾಯಿ ಚಿಕ್ಕ ಚಿಕ್ಕ ಪೀಸ್ ಮಾಡಿದ ಹಸಿಮೆಣಸಿನಕಾಯಿ, ಸ್ವಲ್ಪ 1 ಸ್ಪೂನಿನಷ್ಟು ಕಡಲೆ ಹಿಟ್ಟು, ಬೈಂಡಿಂಗ್ ಬರೋದಕ್ಕೆ. ಹೌದು ಹೌದು, ಹಾಂ, ಬೈಂಡಿಂಗ್ ಬರಲಿಕ್ಕೆ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು, ಎಷ್ಟು ಬೇಕಷ್ಟು ನಾವು ನೋಡ್ಕೊಂಡು ಹಾಕಬೇಕು. ಸ್ವಲ್ಪ ಅದು ಸ್ಟಿಕ್ಕಿಯಾಗಿ ಬರಲಿಕ್ಕೆ ಕಾರ್ನ್ಫ್ಲೋರು ಸ್ವಲ್ಪ. ಬೇವಿನ ಹೆಸರನ್ನು ನಾನು ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ತೆಗೆದುಬಿಟ್ಟು ಸ್ವಲ್ಪ. ಸೊ ಇದು ತಕ್ಷಣವೇ ಕಲಿಸ್ಕೊಂಡು ಹೇಗೆ ಶಾಲೋ ಫ್ರೈನ ಹೇಗೆ ಡೀಪ್ ಫ್ರೈ ಮಾಡಿ? ಡೀಪ್ ಫ್ರೈ ಮಾಡಬೇಕು. ಡೀಪ್ ಫ್ರೈ ಮಾಡಬೇಕು. ಕಲಿಸುವಾಗ ಕಲಿಸ್ಕೊಳ್ಳುವಾಗ ನಾನು ಆಯಿಲ್ ಬಿಸಿ ಮಾಡ್ಕೊಳ್ಳ ಆಗುತ್ತೆ. ಆಯಿಲ್ ಗ್ಯಾಸಿಗೆ ಇಡಿ ಮೇಡಮ್, ಸರಿ ಆಗುತ್ತೆ. ಸೊ ನಮ್ಮ ಕಿಚನಲ್ಲಿ ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಹೆಲ್ದಿ, ಟೇಸ್ಟಿ ಆ್ಯಂಡ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಈಗ ಎಣ್ಣೆ ಕಾದಿದೆ ಮೇಡಮ್, ನಾನು ಕೂಡ ಇಲ್ಲಿ ಎಲ್ಲ ಮಿಕ್ಸ್ ಮಾಡಿ ಇಟ್ಟಿದ್ದೇನೆ. ಈಗ ಕೈನಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ತಟ್ಟಬೇಕು, ತಟ್ಟಿ ಎಣ್ಣೆಗೆ ಬಿಡಬೇಕು. ಹೀಗೆ ಮಾಡಿಕೊಂಡು ಬಿಟ್ಟರೆ ಸರಿ. ಸಬ್ಬಕ್ಕಿ ಬೇಯಿಸ್ಕೊಳ್ಬೇಕು ಅಂತಾನೆ ಅವಶ್ಯಕತೆ ಇಲ್ಲ, ನೆನೆಸ್ಕೊಂಡ್ರು ಆಗುತ್ತೆ. ನೆನೆಸ್ಕೊಂಡ್ರೆ ಸ್ವಲ್ಪ ಬೀಜ ಆಗುತ್ತೆ. ಇಲ್ಲಿ ನಮ್ಗೆ ಬೇಯಿಸಿದ್ರೆ ಮುದ್ದೆ ಬರುತ್ತೆ. ಹೌದು ಹೌದು, ಸ್ವಲ್ಪ ಸ್ಮೂತ್ ಬರುತ್ತಲ್ಲ. ಎಲ್ಲ ಬೆಂದಿದೆ, ಬರೀ ಅದೊಂದು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಅಂದ್ರೆ ಔಟರ್ ಲೇಯರ್ ಕ್ರಸ್ಟ್ ಬರ್ಬೇಕಷ್ಟೇ. ಹೌದು ಹೌದು, ಸಬ್ಬಕ್ಕಿನೂ ಬೆಂದಿದೆ, ಆಲೂಗಡ್ಡೆನೂ ಬೆಂದಿದೆ, ಎಲ್ಲ ಬೆಂದಿದೆ. ಹೌದು ಹೌದು, ಔಟರ್ ಲೇಯರ್ ಮಾತ್ರ ಕ್ರಸ್ಟ್ ಒಂದು ಬಂದ್ರೆ ಆಯ್ತು. ಹೌದು, ಆಗ ಆನಿಯನ್ ಎಲ್ಲ ಇದಾಗುತ್ತಲ್ಲ, ರೋಸ್ಟ್ ಆಗುತ್ತಲ್ಲ. ಸ್ವಲ್ಪ ವಡೆಗಳಲ್ಲಿ ಡಿಫ್ರೆಂಟ್ ಆಗಿರುತ್ತೆ ಇದು. ಸಬ್ಬಕ್ಕಿ ಆ್ಯಡ್ ಮಾಡ್ತೇವಲ್ಲ, ಪೊಟೆಟೊ ಆ್ಯಡ್ ಮಾಡ್ತೇವಲ್ಲ, ಅದಕ್ಕೆ. ಆಯ್ತು, ಇಷ್ಟು ಬ್ರೌನ್ ಬರೋವರೆಗೂ ಬೇಯಿಸ್ಬೇಕು ಮೇಡಮ್. ಈಗ ರೆಡಿ ಆಯ್ತು, ಇದು ತೆಗಿಬಹುದು ಎಣ್ಣೆಯಿಂದ. ತೆಗಿಬಹುದು, ಈಗ ತೆಗಿತೇನೆ ಎಣ್ಣೆಯಿಂದ. ಗ್ಯಾಸ್ ಆಫ್ ಮಾಡಿ ಮೇಡಮ್, ಸಾಕು. ಇಷ್ಟು ಬ್ರೌನ್ ಬರಬೇಕು. ಔಟ್ ಆಫ್ ಎಲ್ಲ ಹೆಚ್ಚಿಗೆ ಏನು ಬೇಕಾಗಿಲ್ಲ, ಕಡಲೆ ಹಿಟ್ಟು ಎಲ್ಲ ಸ್ವಲ್ಪ ಸ್ವಲ್ಪ, ಒಂದು ಸ್ಪೂನ್ ಅಷ್ಟೇ ಸಾಕು. ಹೌದು, ಸಾಕು.
ಸಬ್ಬಕ್ಕಿ ವಡೆ ರೆಡಿಯಾಗಿದೆ, ತಿಂದು ಹೇಗಿದೆ ಅಂತ ಹೇಳಿ ಮೇಡಮ್. ಖಂಡಿತವಾಗ್ಲೂ ನಾನು ಒಬ್ಳೆ ತಿನ್ನಕ್ಕಾಗಲ್ಲ, ನೀವು ಕೂಡ ತಿನ್ನಬೇಕು. ಸೊ ಅದಕ್ಕೂ ಮೊದಲು ಬಿಸಿ ಬಿಸಿಯಾದಂಥ ಸಬ್ಬಕ್ಕಿ ವಡೆ ರೆಡಿಯಾಗಿದೆ. ಸೊ ಜಟ್ಪಟ್ ಅಂತ ಮಾಡೋ ವಿಧಾನವನ್ನು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಸಾಬಕ್ಕಿ ವಡೆ ತಯಾರಿಸೋ ವಿಧಾನ: ಮೊದಲು ನೆನೆಸಿ ಬೇಯಿಸಿದ ಸಾಬಕ್ಕಿಗೆ ಬೇಯಿಸಿದ ಆಲೂಗಡ್ಡೆ, ಹೆಚ್ಚಿದ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಹಸಿಮೆಣಸು, ಕಡಲೆ ಹಿಟ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ಕಾರ್ನ್ಫ್ಲೋರ್, ಕರಿಬೇವು ಹಾಕಿ ಚೆನ್ನಾಗಿ ಕಲಸಿ. ಆನಂತರ ಚಿಕ್ಕದಾಗಿ ತಟ್ಟಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಹೊಂಬಣ್ಣ ಬರುವವರೆಗೂ ಕರಿಯಿರಿ. ಈಗ ಬಿಸಿ ಬಿಸಿ ಸಾಬಕ್ಕಿ ವಡೆ ಸಂಜೆ ಚಹಾದೊಂದಿಗೆ ಸವಿಯಲು ಬಲು ರುಚಿ. ಎಸ್, ಸಬ್ಬಕ್ಕಿ ಮತ್ತು ವಡೆ ಮತ್ತು ರಾಗಿ ಹಿಟ್ಟಿನ ಹಲ್ವಾ. ಸೊ ಎರಡೂ ಕೂಡ ಹೆಲ್ದಿ ತಂಪು, ದೇಹಕ್ಕೆ ತಂಪು ನೀಡುವಂಥ ಎರಡು ಡಿಶ್. ಸೊ ಯಾವ್ದು ಫಸ್ಟ್ ಟೇಸ್ಟ್ ನೋಡೋಣ? ಯಾವ್ದು ಬೇಕು ನಿಮಗೆ ಇಷ್ಟ ಆಗಿದೆ ಮೇಡಮ್? ತಗೊಳ್ಳಿ, ಸಬ್ಬಕ್ಕಿ ವಡೆನೇ ನೋಡೋಣ. ಓ ಎಸ್, ತಗೊಳ್ಳಿ ನೋಡಿ. ಸೊ ನಾನು ಕೂಡ ನೋಡ್ತೀನಿ. ವಾವ್, ಮೇಲೆ ಮಾತ್ರ ಉಬ್ಬಿ ಬಂದಿದೆ, ಸಾಫ್ಟ್ ಇದೆ ಒಳಗೆಯಿಂದ ಅಲ್ವಾ? ಹೌದು ಮೇಡಮ್, ಬಿಸಿ ಬಿಸಿ ಇದೆ ಮೇಡಮ್, ಬಿಸಿ ಬಿಸಿ. ಸೊ ಫುಲ್ ಸಾಫ್ಟ್, ಎಷ್ಟು ಬೇಕಾದರೂ ತಿನ್ಬಹುದು. ಯಾಕಂತ ಹೇಳಿದ್ರೆ ಉಬ್ಬಿ ಬಂದಿದೆ, ಹಾಗೇನೆ ಅದು ಒಳಗೆ ಅಷ್ಟೇ ಸಾಫ್ಟ್ ಆಗಿದೆ. ಇದಕ್ಕೆ ಚಟ್ನಿ ಬೇಕಾ ಮಾಡ್ಕೊಳ್ಬಹುದು ಮೇಡಮ್. ಆಕ್ಚುಲಿ ಇದಕ್ಕೆ ಚಟ್ನಿ ಅವಶ್ಯಕತೆ ಇಲ್ಲ, ಎಲ್ಲ ಅದರಲ್ಲೇ ಇದೆ. ಹೌದು. ಸೊ ಇದು ಹೇಗಾಗಿದೆ ನೋಡಿ. ಎಸ್, ರಾಗಿ ಹಿಟ್ಟಿನ ಹಲ್ವಾ. ಸತ್ಯವಾಗ್ಲೂ ನಾನು ಇಷ್ಟು ಗಟ್ಟಿ ಬರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಯಾಕೆಂತ ಹೇಳಿದ್ರೆ ರಾಗಿ ಹಿಟ್ಟು ನಾವು ಏನೇ ಮಾಡಿದ್ರು ಸಾಫ್ಟ್ ಇರುತ್ತೆ ತುಂಬಾ. ಸೊ ಗಟ್ಟಿ ಬರಲ್ಲ ಅನ್ಕೊಂಡಿದ್ದೆ, ಬಟ್ ಇದಂತೂ ಒಳ್ಳೆ ಪೀಸಸ್ ಆಗಿ ಬಂದಿದೆ, ತುಂಬಾ ಚೆನ್ನಾಗಿದೆ. ಅಂದ್ರೆ ಆ ಪಾಕ ಕರೆಕ್ಟ್ ಬರಬೇಕು. ಹೌದು, ಪಾಕ ಕರೆಕ್ಟ್ ಬಂದ್ರೆ ಅದು ಆ ಒಂದು ಹದ ಬರುತ್ತೆ, ಮುದ್ದೆ ತರ ಬರೋವರೆಗೂ ಮಾಡ್ಕೊಳ್ಬೇಕು. ತುಂಬಾ ಚೆನ್ನಾಗಿದೆ. ಎರಡು ಕೂಡ ಹೆಲ್ದಿ ಟೇಸ್ಟಿ ಡಿಶಸ್. ಸೊ ಇದಂತೂ ಸಂಜೆ ಟೀಗಂತೂ ತುಂಬಾ ಚೆನ್ನಾಗಿರುತ್ತೆ. ಹೌದು ಮೇಡಮ್. ಸೊ ಊಟಕ್ಕಂತೂ ಇದು ಆಗಲ್ಲ ಖಂಡಿತವಾಗ್ಲೂ. ಸೊ ಟೀ ಟೈಮ್ಗೆ ತುಂಬಾ ಚೆನ್ನಾಗಿದೆ. ಇದಂತೂ ಮಾಡಿ ಇಟ್ಕೊಳ್ಬಹುದು, ಒಂದೆರಡು ದಿನ ಯಾರಾದ್ರೂ ಗೆಸ್ಟ್ ಬರ್ತಾರೆ ಅಂದ್ರೆ ಮಾಡ್ಕೊಳ್ಬೋದು. ಸೊ ಒಳ್ಳೆ ಆರೋಗ್ಯಭರಿತವಾದಂಥ ಖಾದ್ಯವನ್ನ ಹೇಳ್ಕೊಟ್ರಿ, ತುಂಬಾ ಚೆನ್ನಾಗಿತ್ತು. ಸೊ ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಇವರ ವತಿಯಿಂದ ಕಿರುಕಾಣಿಕೆ. ಥ್ಯಾಂಕ್ ಯು ಮೇಡಮ್. ಹಾಗೇನೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ಇವತ್ತಿನ ಈ ಸಂಚಿಕೆಯಲ್ಲಿ ತಯಾರಾದಂಥ ಎರಡು ಖಾದ್ಯಗಳು ಕೂಡ ತುಂಬಾ ಉತ್ತಮವಾಗಿರುವಂಥದ್ದು. ಯಾಕೆಂತ ಹೇಳಿದ್ರೆ ಸೆಕೆಗಾಲ ಶುರುವಾಗ್ತಾ ಇದೆ, ದೇಹವನ್ನು ತಂಪಾಗಿ ಇಟ್ಕೊಳ್ಬೇಕು. ರಾಗಿ ಹಾಗೂ ಸಬ್ಬಕ್ಕಿ ಎರಡು ಕೂಡ ಸೂಕ್ತವಾಗಿರುವಂಥದ್ದು. ಸೊ ತುಂಬ ಚೆನ್ನಾಗಿತ್ತು, ಖಂಡಿತವಾಗ್ಲೂ ಟ್ರೈ ಮಾಡಿ ನೋಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿಯಾಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಬೇಕ್ ಸ್ಟುಡಿಯೋ, ಪೋಸ್ಟ್ಮ್ಯಾನ್ ತೂರ್ದಾಲ್, ಡೈರಿ ಡೇ ಐಸ್ ಕ್ರೀಮ್, ನಿತ್ಯ ಫುಡ್ ಪ್ರಾಡಕ್ಟ್ಸ್. ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.